ಒಂದು ಆನ್ಲೈನ್ ವಿಡಿಯೋ ಎಡಿಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ರೀತಿ ಎಡಿಟ್ ಮಾಡೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ಯಾವ ರೀತಿ ಈಸಿಯಾಗಿ ಆನ್ಲೈನ್ ಮೂಲಕ ಎಡಿಟ್ ಮಾಡ್ಬೋದು. ಫಸ್ಟು ನೀವು ಇಲ್ಲಿ ಹೋಗ್ಬಿಟ್ಟು ಫೋಟೋ ಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫೋಟೋ ಪಿ ಅಂತ ಕ್ಲಿಕ್ ಮಾಡಿ. ಫಸ್ಟ್ ವೆಬ್ಸೈಟೇ ಬರುತ್ತೆ ನೋಡಿ, ಫೋಟೋ ಪಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ವೆಬ್ಸೈಟ್ ಸಿಗುತ್ತೆ. ಕ್ಯಾನ್ಸಲ್ ಅಥವಾ ಸುಮ್ಮನೆ ಟಚ್ ಮಾಡಿ, ಅಥವಾ ಇಲ್ಲಾಂದರೆ ಹಂಗೆ ಓಪನ್ ಆಗುತ್ತೆ ನೋಡಿ. ಓಕೆ ನೋಡಿ, ಇದೆ ಫೋಟೋ ಪಿ ಅನ್ನೋದೊಂದು ವೆಬ್ಸೈಟ್. ಇದು ನೀವು ಯಾವ ರೀತಿ PC ಅಥವಾ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಎಡಿಟ್ ಮಾಡ್ತೀರೋ ಆ ಥರ ಎಡಿಟ್ ಮಾಡ್ಕೋಬೋದು. ಡೆಸ್ಕ್ಟಾಪ್ ಸೈಟ್ ಬೇಕಂದರೆ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಂಗೆ ಎಡಿಟ್ ಮಾಡ್ತೀನಿ, ಹಂಗೆ ಎಡಿಟ್ ಮಾಡ್ಬೋದು. ಓಕೆ, ನಾನು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನ್ಯೂ ಪ್ರಾಜೆಕ್ಟ್ ಅಂದರೆ ನೀವು ಹೆಸರು ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಾನು ಹಂಗೆ ಕ್ರಿಯೇಟ್ ಮಾಡ್ತೀನಿ ಅಂದರೆ ಓಪನ್ ಫ್ರಮ್ ಕಂಪ್ಯೂಟರ್ ಕ್ಲಿಕ್ ಮಾಡಿ. ಲೈಕ್ ಕ್ಯಾಮ್ರಾ ಅಂದರೆ ಲೈವಾಗಿ ನೀವು ಅವಾಗೆ ಫೋಟೋ ಹೊಡೆದು ಎಡಿಟ್ ಮಾಡ್ಕೋಬೋದು. ಕಾರ್ಡ ಅಂದರೆ ನೋಡಿ ವೀಡಿಯೋ ಮಾಡೋದು. ಇದು ಬಿಟ್ಟರೆ ನೆಕ್ಸ್ಟು ಡಾಕ್ಯುಮೆಂಟ್ಸ್. ಓಕೆ, ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಆ ಫೋಟೋಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಆ್ಯಡ್ ಆಯಿತು. ಇಲ್ಲಿ ಆ್ಯಡ್ ಆದಮೇಲೆ ಇವಾಗ ನೀವು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎರೇಸ್ ಮಾಡ್ಬೋದು. ಅದು ಬ್ರಷ್ ಟೂಲ್ ಇದು. ಓಕೆ, ಇಲ್ಲಿ ಎರೇಸರ್ ಒಂದೇ ಸೆಕೆಂಡು ಇದೆಲ್ಲ ಎರೇಸರಲ್ಲಿದೆ. ಓಕೆ, ಎರೇಸರ್ ಟೂಲ್ ನೋಡಿ, ಅಲ್ಲೇ ಇದೆ ಎರೇಸರ್ ಟೂಲ್. ಬ್ಯಾಕ್ಗ್ರೌಂಡ್ ಎರೇಸ್ ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ನೀವು. ಇವಾಗ ನಾನು ಬ್ಯಾಕ್ಗ್ರೌಂಡ್ ಎರೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಝೂಮ್ ಮಾಡ್ಕೊಂಡು ನೀವು ಈ ಥರ ಮಾಡ್ಬೋದು, ಅಥವಾ ಫುಲ್ಲು ಝೂಮ್ ಮಾಡಿದ್ರೆ ಸಕ್ಕದಾಗಿ ಎರೇಸ್ ಮಾಡ್ಬೋದು ನೋಡಿ. ಒಂದೊಂದು ಕೂಡ ಕಾಣಿಸುತ್ತಿಲ್ಲ ಇನ್ನು ನಿಮಗೆ ನೋಡಿ. ಈ ಥರ ನೀವು ಎರೇಸ್ ಮಾಡ್ಕೋಬೋದು. ಎರೇಸ್ ಮಾಡ್ಕೋಬೋದು. ಓಕೆ ನೋಡಿ, ಈ ಥರ ನೀವು ಎರೇಸ್ ಮಾಡ್ಕೊಂಡು ನೀವು ಯಾವ ರೀತಿ ಬೇಕೋ ನೀವು ಆ ಥರ ಎಡಿಟ್ ಮಾಡ್ಕೋಬೋದು ಇಲ್ಲಿ. ಓಕೆ, ನೋಡಿ ಎಡಿಟ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಕ್ಲೋಸ್ ಮಾಡಿ. ಇಲ್ಲಿ ಫುಲ್ ಎರೇಸ್ ಮಾಡೋಕ್ಕಾಗಲ್ಲ, ಅದರಿಂದ ಅದಕ್ಕೆ ಎಷ್ಟಾಯ್ತದೆ ಅಷ್ಟು ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೀವು ಎರೇಸ್ ಮಾಡ್ಕೋಬೋದು ನೀಟಾಗಿ. ಒಂಚೂರು ಬಿಡ ನೀವು ಎರೇಸ್ ಮಾಡ್ಕೋಬೋದು. ಇಷ್ಟಾದರೆ ಶೇರ್ ಮಾಡಿ ನೋಡಿ. ಇಲ್ಲಿ ನಿಮಗೆ ಎಲ್ಲ ಥರ ಸಿಗುತ್ತೆ ನೋಡಿ. ಫೈಲ್ ಎಡಿಟ್, ಇಮೇಜ್, ಓಕೆ, ಮೋರ್ ನೋಡಿ, ಇಲ್ಲೆಲ್ಲ ಸಿಗುತ್ತೆ. ಚೆನ್ನಾಗಿದೆ, ಯೂಸ್ ಮಾಡಿದರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.